ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವತಿಯಿಂದ ನಡೀತಾ ಇರುವ ಯುವ ಉತ್ಸವ ಆಡ್ರಿನಾಲಿನ್ ಅಂಗವಾಗಿ ಕಲಾಕೃತಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲೇಜಿನ ಯುಜಿ ರೀಡಿಂಗ್ ಹಾಲ್ನಲ್ಲಿ ಆಯೋಜಿಸಲಾದ ಕಲಾ ಪ್ರದರ್ಶನ ಕೃತಿ 2025ಕ್ಕೆ ಚಾಲನೆ ನೀಡಲಾಯಿತು. ಪ್ರದರ್ಶನದಲ್ಲಿ ವಿವಿಧ ಕಲಾಕೃತಿಗಳು ನೋಡುಗರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವತಿಯಿಂದ ಯುವ ಉತ್ಸವ ಅಡ್ರಿನಾಲಿನ್ ಅನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ. ಅಂತೆಯೇ ಈ ಬಾರಿಯೂ ಕಾರ್ಯಕ್ರಮ ನಡೆಯುತ್ತಿದ್ದು 4 ದಿನಗಳ ಕಾಲ 40ಕ್ಕೂ ಹೆಚ್ಚು ಸ್ಪರ್ಧೆ ಹಾಗೂ 8 ಕಾರ್ಯಾಗಾರ ನಡೆಯಲಿವೆ. ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳು, ಸಾಹಿತ್ಯ ಸ್ಪರ್ಧೆಗಳು, ಲಲಿತಕಲೆ, ಅನೌಪಚಾರಿಕ ಸ್ಪರ್ಧೆಗಳು ನಡೆಯುತ್ತಿದ್ದು ಇಂದು ಕಾಲೇಜಿನ ಓದುವ ಕೊಠಡಿಯಲ್ಲಿ ಕಲಾಕೃತಿ ಪ್ರದರ್ಶನ ಆಕೃತಿ 2020ಗೆ ಚಾಲನೆಯನ್ನ ಸಿಕ್ಕಿತು. ಕಾರ್ಯಕ್ರಮವನ್ನು ಮಂಗಳೂರಿನ ಎನಪೋಯ ಡೆಂಟಲ್ ಕಾಲೇಜಿನ ಡೀನ್ ಡಾಕ್ಟರ್ ಅಖ್ತರ್ ಹುಸೈನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿಯ ಕಲೆ ಮತ್ತು ಸಂಸ್ಕೃತಿಯನ್ನ ಜಗತ್ತಿಗೆ ಪ್ರದರ್ಶಿಸುವ ಉತ್ಸಾಹ ಹೊಂದಿರ್ತಾನೆ. ಆತನಿಗೆ ಸೂಕ್ತ ರೀತಿಯಲ್ಲಿ ವೇದಿಕೆ ಹಾಗೂ ಪ್ರೋತ್ಸಾಹ ಸಿಕ್ಕಿದಾಗ ಮಾತ್ರ ಆತನಲ್ಲಿರುವ ಪ್ರತಿಭೆ ಹೊರ ಜಗತ್ತಿಗೆ ಕಾಣಲು ಸಾಧ್ಯವಾಗುತ್ತೆ ಎಂದು ಹೇಳಿದರು. And now each one of us are born an artist. There's no doubt about it. One thing is, unfortunately, we deprogram ourselves as we grow. Like we acquire things like worrying, which is not required for human life. Similarly, certain things we grow. One of them is art. You give a child a crayon and ask him to draw anything, and adult is scared, fear of failure. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕ ಫಾದರ್ ರಿಚರ್ಡ್ ಕುವೆಲ್ಲೋ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಲಾವಿದರು ಶಾಂತ ಚಿಂತನೆಗಳನ್ನು ಹೊಂದಿಕೊಂಡು ಮಾನವತಾವಾದಿ ಸ್ವರೂಪಗಳನ್ನು ಹೊಂದಿಕೊಂಡಿರ್ತಾರೆ. ಪ್ರತಿಯೊಂದರಲ್ಲೂ ಕಲೆಯನ್ನು ಹುಡುಕಿಕೊಳ್ಳುವ ಪ್ರಬುದ್ಧತೆ ಆತನಲ್ಲಿ ಇರುತ್ತದೆ ಎಂದು ಅವರು ಹೇಳಿದರು. Humanity, in the sense, simplicity in them. Why? Because they think, they plan, and something works in the mind, and that's why they are all these scientists, and they are very quiet people, thinking people, and they are very humane. Dr. Errol is one of the examples. I didn't know till I came here just now that he is so interested in the art and this painting and so on. We have seen art and painting. Today it takes a very prime place in the society. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಫಾದರ್ ಅಜಿತ್ ಮೆನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿನಯ್ ವಿ ರಾವ್, ಡಾಕ್ಟರ್ ಮಹೇಶ್, ಡಾಕ್ಟರ್ ಎರೆಲ್ ಡಯಸ್, ಡಾಕ್ಟರ್ ಲೇನನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.